Hello everyone, welcome to our channel. ಹಾಲುದು ತಿಕ್ಕ ಹೇಳಿ ಮಾಡ್ತೇನೆ. ಅದಕ್ಕೆ ನಾನು ಬ್ಯಾಡಗಿ ಮೆಣಸನ್ನು ಬೇಯಿಸ್ಕೊಂಡಿದ್ದೇನೆ. ಅದಕ್ಕೆ 4 ಕೊತ್ತಂಬರಿ ಹಾಕಿ ಕಡಿತೇನೆ. ಬಟಾಟೆ ಬೇಯಿಸ್ಲಿಕ್ಕಿಟ್ಟಿದ್ದೇನೆ. ಎಣ್ಣೆ ಬಿಸಿ ಮಾಡಿ ಸಾಸಿವೆ ಹಾಕ್ತೇನೆ, ಮೆತ್ತೆ ಹಾಕ್ತೇನೆ. ಬೇಯಿಸಿದ ಬಟಾಟೆ ಹಾಕಿ ಹುರಿತೇನೆ. ಸ್ವಲ್ಪ ಹೊತ್ತು ಹುರಿತೇನೆ. ಇದು ಇದಕ್ಕೆ ಉಪ್ಪು ಹಾಕ್ತೇನೆ. ಬಟಾಟೆ ಸ್ವಲ್ಪ ಹುರಿದಿದ್ದೇನೆ. ಈಗ ಮಸಾಲೆ ಹಾಕ್ತೇನೆ ಕಟ್ಟದು. ನಿಂಬೆಹಣ್ಣು ಹಿಂಡಿದ್ದೇನೆ ಹುಳಿಗೆ. ಈಗ ರೆಡಿ ಆಯಿತು. ಈಗ ನೀರು ದೋಸೆ ಒಟ್ಟಿಗೆ ಇದು ತಿನ್ನಲಿಕ್ಕೆ ರುಚಿ ಆಗ್ತದೆ. Like and subscribe for more such video updates.